ವೀಕ್ಷಕರೇ ನಮಸ್ಕಾರ. ಕದನ ಕುತೂಹಲ, ಇದು ಚುನಾವಣಾ ಹೋರಾಟದ ರಾಜಕಾರಣ. ಈ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ನಾವು ನಿತಿನ್ ಕುತ್ತಾರವರ ಜೊತೆಯಲ್ಲಿ. ನಿತಿನ್ ಕುತ್ತಾರವರು DYFI ನಾಯಕರಾಗಿ ಹೋರಾಟಗಳ ಮೂಲಕ ಗುರುತಿಸಿಕೊಂಡವರು. ಈಗ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ CPIM ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಅನ್ನೋ ಕಣಕ್ಕಿಳಿಯುವ ಸಿದ್ಧತೆಯಲ್ಲಿದ್ದಾರೆ. ಸೊ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ ಸರ್. ಇನ್ನೂ ಹಾಲುಗಾಲದ ಹುಡುಗ, 3 ಬಾರಿ ಗೆದ್ದು 1 ಬಾರಿ ಸಚಿವರು ಆಗಿ ಸಾಕಷ್ಟು ಹೆಸರು ಗಳಿಸಿರುವ ಜನಪ್ರಿಯರು ಅನಿಸಿಕೊಂಡಿರುವ UT ಖಾದರ್ ಎದುರು ಸ್ಪರ್ಧಿಸಲಿಕ್ಕೆ ಅಣಿಯಾಗ್ತಾ ಇದ್ದೀರಿ. ಇದು ಆಗಬಹುದಾದ ಕೆಲಸವಾ? ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಯುವ ಸಮುದಾಯ ಒಂದು ಬದಲಾವಣೆಯನ್ನು ಕಾಣಬೇಕು, ಬದಲಾವಣೆಯ ಒಂದು ಹೊಸ ರೂಪುರೇಷವನ್ನು ನೋಡಬೇಕು ಅನ್ನೋಂಥ ರೀತಿಯಲ್ಲಿ ಒಂದು ಆಶಯವನ್ನು ಇಟ್ಕೊಂಡಿದ್ದಾರೆ. ಆ ಆಶಯದ ಭಾಗವಾಗಿ ನಾನು ಈ ಚುನಾವಣಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದೇನೆ. ಮುಖ್ಯವಾಗಿ ಏನಂದರೆ ಇದು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ರೀತಿಯ ಯುವ ಸಮುದಾಯಕ್ಕೆ ಬೇಕಾದಂಥ ಇವತ್ತು ಎಷ್ಟೋ ಕನಸುಗಳು ನನಸಬೇಕಾಗಿದೆ. ಅಲ್ಲಿಯ ಶಿಕ್ಷಣಕ್ಕೆ ಸಂಬಂಧಪಟ್ಟು, ಅಲ್ಲಿಯ ಉದ್ಯೋಗಕ್ಕೆ ಸಂಬಂಧಪಟ್ಟು, ಆರೋಗ್ಯಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಯೋಜನೆಗಳು ಕರೆಕ್ಟಾಗಿ ಸರಿಯಾದಂಥ ಒಂದು ಯೋಜನೆಗಳು ಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಯುವ ಸಮುದಾಯ ಈ ಅವರ ಮನಸ್ಸನ್ನು ಅರಿತುಕೊಂಡು ಈ ನಮ್ಮ CPM ಪಕ್ಷ ಸ್ಪರ್ಧೆಯನ್ನು ಖಾದರ್ ಏನು ಮುದುಕರೇನಲ್ಲ, ಅವರು ಕೂಡ ಯುವಕರೇ. ಅದಷ್ಟು ಈಗ ಚುನಾವಣಾ ರಾಜಕಾರಣದ ವಿಷಯದಲ್ಲಿ ಹೋದರೆ ಮತ್ತು ಅವರು ಕೂಡ ಮಹತ್ವಾಕಾಂಕ್ಷಿಯಾಗಿದ್ದಾರೆ. ಅವರು ಕೂಡ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನವನ್ನು ತಂದಿದ್ದಾರೆ. ಲೆಕ್ಕದಲ್ಲಿ 2,000 ಕೋಟಿ ಅನುದಾನವನ್ನು ತಂದು ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಿರುವಾಗ ನಿಮಗೇನು ಕೆಲಸ ಆಗಬೇಕು ಹೋಗಬೇಕು ಅಂತ ಹೇಳ್ಕೊಂಡು ನೀವು ಹೋದರೆ ಹೇಗಾಗ್ಬೋದು? ನೋಡಿ, ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಮೇಲ್ನೋಟಕ್ಕೆ ನೋಡಿದಾಗ ಒಂದೇ ಒಂದು ಅಭಿವೃದ್ಧಿಗಳು ಕಾಣಿಸ್ತಾ ಇಲ್ಲ. ಅಲ್ಲಿ ಜನರಿಗೆ ಬೇಕಾಗಿರುವಂಥ ಜನಗಳ ಅಭಿವೃದ್ಧಿ, ಅಲ್ಲಿ ಮೂಲಭೂತವಾಗಿ ಬೇಕಾಗಿರುವಂಥದ್ದು ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟು ಇಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 3 ಮೆಡಿಕಲ್ ಕಾಲೇಜುಗಳಿದೆ. ಅದರ 3 ಮೆಡಿಕಲ್ ಕಾಲೇಜುಗಳಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ವಿದ್ಯಾರ್ಥಿಗಳು ಯಾರು ಕಲಿತಿದ್ದಾರೆ ಅನ್ನುವಂಥ ಪ್ರಶ್ನೆ ಇರುವಾಗ, ಮತ್ತು ಅಲ್ಲಿ ಕಲಿಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಇರುವಾಗ, ಇನ್ನೊಂದು ಶಾಸಕನ ವ್ಯಾಪ್ತಿಗೆ ಸೇರಿದ್ದು ಅಲ್ಲ. ಶಿಕ್ಷಣ, ಒಂದು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನುವಂಥ ಆಸೆಯನ್ನ ನನಸು ಮಾಡಬೇಕಂತದ್ದು ಅಲ್ಲಿಯ ಸ್ಥಳೀಯ ಸರ್ಕಾರಗಳು. ಆ ಸರ್ಕಾರ, ರಾಜ್ಯ ಸರ್ಕಾರಕ್ಕೂ ಕೂಡ ಇದು ಅವಕಾಶ ಇದೆ. ಯಾಕಂದ್ರೆ ಇಲ್ಲಿ ಮೆಡಿಕಲ್ ಕಾಲೇಜನ್ನು ನಮ್ಮ ಮಂಗಳೂರು ಮೆಡಿಕಲ್ ಕಾಲೇಜನ್ನು ಅಲ್ಲ, ಲೋಕಲ್ ನಮ್ಮ ವ್ಯಾಪ್ತಿಯ ಜನರು ಮಾತ್ರ ಅಲ್ಲಿ ಕಲಿಬೇಕು ಅನ್ನುವಂಥದ್ದು ಆಗಲ್ಲ. ಈಗ ನಮ್ಮ ಸಾಮಾನ್ಯರು ಅದರೊಳಗೆ ಸೇರ್ಬೇಕು ಅನ್ನುವಂಥ ವಿಷಯದಲ್ಲಿ ನೀವು ಕೇವಲ ಮೆಡಿಕಲ್ ವಿಷಯದಲ್ಲಿ ಅಲ್ಲ, ಅದು ಪ್ರಾರಂಭಿಕ ಪ್ರಶ್ನೆ ಇರೋದು. ಯಾಕಂದ್ರೆ ಅಲ್ಲಿ 3 ಮೆಡಿಕಲ್ ಕಾಲೇಜ್ ಇದೆ. ಆ ಪ್ರಶ್ನೆಗೆ ಸಂಬಂಧ ನಾವು ಉತ್ತರ ನೀಡಿದಾಗ ಅಲ್ಲಿ ನಮ್ಮ ಸ್ಥಳೀಯರು ಯಾಕಂದ್ರೆ ಈಗ ಸಣ್ಣ ಮಕ್ಕಳು ಎಲ್ಲರೂ ಕೇಳಿದಾಗ ನೀನೇನಾಗ್ತಿ, ಡಾಕ್ಟರ್, ಇಂಜಿನಿಯರ್ ಆಗ್ತಿ ಅನ್ನುವಂಥ ಉತ್ತರನೇ ಕೊಡ್ತಾರೆ. ಅದು ಎಷ್ಟು ಮಂದಿಗೆ ಸಾಧ್ಯ ಆಗ್ತಾ ಇದೆ? ಆ ಕನಸನ್ನು ಈಡೇರಬೇಕು. ಮತ್ತೆ ಮೆಡಿಕಲ್ ಕಾಲೇಜ್ ಮಾತ್ರ ಅಲ್ಲ, ಇಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಂಗಳೂರು ತಾಲೂಕು ವ್ಯಾಪ್ತಿಯಲ್ಲಿ ಒಂದೇ ಒಂದು ಡಿಗ್ರಿ ಕಾಲೇಜ್ ಇಲ್ಲ. ಅದು ನಾವು ಎಷ್ಟು ವರ್ಷಗಳಿಂದ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ಹೋರಾಟ ಮಾಡ್ತಿದ್ದೇವೆ. ಒಂದೇ ಒಂದು PU ಕಾಲೇಜ್ ಇಲ್ಲ ಅಲ್ಲಿ. ನಾವು ಈಗಾಗಲೇ ಅಲ್ಲಿ PU ಕಾಲೇಜ್ ಬೇಕಂತೇಳಿ ಹೋರಾಟವನ್ನು ಮಾಡಿದ್ದೀವಿ, ಡಿಗ್ರಿ ಕಾಲೇಜ್ ಬೇಕಂತೇಳಿ ಹೋರಾಟ ಮಾಡಿದ್ದೀವಿ. ಅದರ ಜೊತೆಗೇನೆ ಇವತ್ತು ಸರ್ಕಾರಿ ಶಾಲೆಗಳ ದುಸ್ಥಿತಿಯಲ್ಲಿದೆ. ಇವತ್ತು ಖಾಸಗಿ ಶಾಲೆಗಳು ದೊಡ್ಡ ರೀತಿಯಲ್ಲಿ ಡೊನೇಷನ್ ಮಾಫಿಯನ್ನು ಮಾಡ್ಕೊಂಡು ಇವತ್ತು ಹಣ ಉಳ್ಳವರಿಗೆ ಮಾತ್ರ ಶಿಕ್ಷಣ ಅನ್ನುವಂಥ ರೀತಿಯಲ್ಲಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಕೂಡ ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಹೋರಾಟಗಳನ್ನು ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ರೀತಿಯ ಶಿಕ್ಷಣ ಸಿಗಬೇಕು, ಉಚಿತ ಶಿಕ್ಷಣ ಸಿಗಬೇಕು, ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕಂತೇಳಿ ಹೋರಾಟ ಮಾಡಿದ ಭಾಗವಾಗಿ ಈ ನಿಟ್ಟಿನಲ್ಲಿ ಒಂದು ಮೂಲಭೂತವಾದಂಥ ಸಮಸ್ಯೆಗಳೇ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಿದೆ. ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟು UT ಖಾದರ್ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಒಂದೇ ಒಂದಲ್ಲಿ ಅವರು ಆರೋಗ್ಯ ಸಚಿವರಾಗಿದ್ದರು. ಆರೋಗ್ಯ ಸಚಿವರ ಸಂದರ್ಭದಲ್ಲಿ ನಾನು ಈಗಾಗಲೇ ಮೆಡಿಕಲ್ ಕಾಲೇಜ್ ಬಗ್ಗೆ ಹೇಳಿದ್ದೇನೆ. ಮೆಡಿಕಲ್ ಕಾಲೇಜ್ ತರಬಹುದಿತ್ತು, ಆಕ್ಚುಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಗಳು ಇದ್ರು, ಜಿಲ್ಲೆಗಾದ್ರೂ ತರಬಹುದಿತ್ತು. ಅದರ ಜೊತೆಗೇನೆ ಒಂದೇ ಒಂದು ಆರೋಗ್ಯ ಕೇಂದ್ರಗಳನ್ನು ಬಲಪಡಿಸಲಿಕ್ಕೆ ಸಾಧ್ಯ ಆಗಿಲ್ಲ ಇವರಿಗೆ. ಒಂದೇ ಒಂದು ಸಮುದಾಯ, ಯಾಕಂದ್ರೆ ಒಂದು ಇತಿಮಿತಿ ಇದೆ. ಇಷ್ಟು ಜನಸಂಖ್ಯೆ ಇದ್ರೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕು, ಇಷ್ಟು ಜನಸಂಖ್ಯೆ ಇದ್ರೆ ಒಂದು ಸಮುದಾಯ ಆಸ್ಪತ್ರೆ ಬೇಕು. ಆ ರೀತಿಯಲ್ಲಿ ಒಂದೊಂದು ಜನಸಂಖ್ಯೆಗೆ ಆಧಾರವಾಗಿ ಆರೋಗ್ಯ ಕೇಂದ್ರಗಳು ಬೇಕು. ಆದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜನಸಂಖ್ಯೆ ಆಧಾರವಾಗಿ ಒಂದೇ ಒಂದು ಆರೋಗ್ಯ ಕೇಂದ್ರಗಳನ್ನ, ದೊಡ್ಡ ರೀತಿಯಲ್ಲಿ ಆರೋಗ್ಯ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಆಗಿಲ್ಲ. ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವಾಗಿ ಪಡೆದದ್ದು ಯಾವಾಗದು? ಇವತ್ತು ಸಮುದಾಯ ಆರೋಗ್ಯ ಕೇಂದ್ರ ಹೌದು, ಆದ್ರೆ ಎಷ್ಟು ಬೇಕು ಅಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನಸಂಖ್ಯೆ ಎಷ್ಟು? ಅದಕ್ಕೆ ಪೂರಕವಾದಂಥ ಆರೋಗ್ಯ ಕೇಂದ್ರಗಳನ್ನು ಮಾಡಬೇಕು, ಒಂದು ಸಮುದಾಯ ಆಸ್ಪತ್ರೆಗಳನ್ನು. ಇವತ್ತು ಕೇವಲ 20 ಬೆಡ್ನ 30 ಬೆಡ್ನ ಇದು ಆರೋಗ್ಯ ಕೇಂದ್ರವನ್ನು ಸಮುದಾಯ ಆಸ್ಪತ್ರೆಯನ್ನು ಮಾಡಿದ್ರೆ ಸಾಲೋದಿಲ್ಲ. ಇವತ್ತು ಜನಸಂಖ್ಯೆ ಆಧಾರದಲ್ಲಿ ಜನಗಳ ಬೇಡಿಕೆ ಏನಿದೆ, ಈಗಿನ ಒಂದು ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಯಾವ ರೀತಿ ಯೋಜನೆ ಬೇಕು, ಅದಕ್ಕೆ ಸಂಬಂಧಪಟ್ಟ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು, ಮತ್ತೆ ಒಂದು ಆಸ್ಪತ್ರೆಗಳನ್ನು ಅಭಿವೃದ್ಧಿ ಪಡಿಸಬೇಕು. ಯಾಕಂದ್ರೆ
ಯಾವುದು ಒಂದು ಮಿತಿಯಲ್ಲಿ ಸಾಧ್ಯವೋ ಅದು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ನೀವು ಯುಟಿ ಖಾದರನ್ನು ಆರೋಪ ಮಾಡ್ತಾ ಇದ್ದಾರೆ. ಅಂದರೆ ಅವರು ಇಷ್ಟು ಸಮಯದಲ್ಲಿ 3 ವರ್ಷದಲ್ಲಿ ಹಾಗಾದರೆ ಈಗ ತಮ್ಮ ಅಧಿಕಾರ ಅವಧಿಯಲ್ಲಿ ಅನ್ನೋ ಕಾರಣದಿಂದಲೇ ಅವರು ಆರೋಗ್ಯ ಸಚಿವ ಸ್ಥಾನದಿಂದ ಹೋಗಿರುವಂಥದ್ದು, ಅವರ ಆರೋಗ್ಯ ಸಚಿವ ಸ್ಥಾನದಿಂದ ಬೇರೆಯವರಿಗೆ ಕೊಟ್ಟಿರುವಂಥದ್ದು. ರಮೇಶ್ ಕುಮಾರ್ ಬಂದ ನಂತರ ಖಾಸಗಿ ಆಸ್ಪತ್ರೆಗಳ ವಿರುದ್ಧವಾಗಿ ದೊಡ್ಡ ರೀತಿಯಲ್ಲಿ ಅವರು ಧ್ವನಿ ಎತ್ತಿದ್ದಾರೆ. ಅವರನ್ನು ಹೊಗಳುವಂತಲ್ಲ, ಸಣ್ಣ ಮಟ್ಟಿನಾದ್ರೂ ಕಾರ್ಯ ಮಾಡಿದ್ದಾರೆ. ಆದ್ರೆ ಇಲ್ಲಿ ಒಂದು ಖಾಸಗಿ ಆಸ್ಪತ್ರೆಗಳ ಹಬ್ಬ ಆಗಿರುವಂತ ಮಂಗಳೂರಲ್ಲಿ ಯಾಕೆ ಯುಟಿ ಖಾದರ್ಗೆ ಆ ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ? ಅವನು ಅದನ್ನು ಮಾಡ್ತಾ ಇದ್ರೆ ಅವರ ಸಚಿವ ಸ್ಥಾನ ಈಗಲೂ ಕೂಡ ಉಳಿತಿತ್ತು ಅನ್ನುವಂಥದ್ದು. ಸರ್, ಅದು ಬೇರೆ ರಾಜಕಾರಣ, ಅದು ಅದರ ಸಚಿವ ಸ್ಥಾನ ಓಕೆ. ನಾವೀಗ ನಿಮ್ಮ ವ್ಯಾಪ್ತಿಗೆ ಬರೋದಾದರೆ ನಿಮ್ಮದು ಅಂದರೆ ನೀವು ಕಾಂಗ್ರೆಸ್ ವಿರುದ್ಧ ಅಥವಾ BJPಯ ಎದುರುದಲ್ಲಿ ನಾವು ಸ್ಪರ್ಧೆ ಮಾಡ್ತೀನಿ ಅಂತ ನೀವು ಹೇಳ್ಕೊಳ್ತಾ ಇದ್ದೀರಿ. ಆದರೆ ನಿಮ್ಮಲ್ಲಿ ಪ್ರಬಲ ನಾಯಕತ್ವ ಅನ್ನುವಂಥದ್ದು ಕಾಣೋದಿಲ್ಲ, ಅಂದರೆ ಪ್ರಬಲ ನಾಯಕರು ಅಂತ ಕಾಣೋದಿಲ್ಲ. ಕಾರ್ಯಕರ್ತರ ಸಂಖ್ಯೆ ಅಂತೂ ಬೆಳ್ಳಣಿಕೆಯಲ್ಲಿ ಸಂಖ್ಯೆ ಇದೆ. ಸೊ ಹಾಗಿರುವಾಗ ಯಾವ ಆಧಾರದಲ್ಲಿ ನೀವು ಎಲ್ಲಿಗೆ ಇದು ಪ್ರಚಾರ ಮಾಡ್ತೀರಿ, ಎಲ್ಲಿಗೆ ಮತ ಕೇಳ್ತೀರಿ ಅಂತ ನೋಡಿ. ನಮ್ಮಲ್ಲಿ ಈಗಾಗಲೇ ನಮ್ಮ ಚುನಾವಣೆಗೆ ಸ್ಪರ್ಧೆ ಆಗುವಂತ ರೀತಿಯಲ್ಲಿ ಈಗ ನಾವು ಸ್ಪರ್ಧೆಗೆ ಇಳಿದಿದ್ದೇವೆ. ನಮ್ಮ ಅಭ್ಯರ್ಥಿ ಆಗಿ ಕೂಡ ಆಗಿದೆ. ನಾಯಕರು ಅನ್ನುವಂಥ ಕೊರತೆ ಇದ್ದು ನಾವು ಈಗಾಗಲೇ ಸ್ಪರ್ಧೆಯನ್ನು ಮಾಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ, ನಾವು ಸ್ಪರ್ಧೆಗೆ ಈಗಾಗಲೇ ಇಳಿತಿರ್ಲಿಲ್ಲ. ಈಗ ಬಿಜೆಪಿಯಲ್ಲಿ ಈಗಾಗಲೇ ಸ್ಪರ್ಧೆಗೆ ಯಾರು ಕೂಡ ಹೆಸರು ಬಂದಿಲ್ಲ. ಯಾಕೆಂದ್ರೆ ಅಲ್ಲಿ ಕರೆಕ್ಟ್ ಆದಂತ ಅಭ್ಯರ್ಥಿಗಳ ಆಯ್ಕೆ ಕೂಡ ದೊಡ್ಡ ಪಕ್ಷಗಳಲ್ಲಿ ಅಭ್ಯರ್ಥಿಗಳು ಪೈಪೋಟಿ ನಡೆಸ್ತಾರೆ, ಪೈಪೋಟಿ ಇರ್ತದೆ. ಕಾಂಗ್ರೆಸ್ನಲ್ಲಿ ಈಗ ಆ ಪೈಪೋಟಿಯ ಕಾರಣದಿಂದ ಅವ್ರ ಹೆಸರು ಬರದೇ ಇರಬಹುದು ಹೊರತು ಅದಕ್ಕೆ ಬಿಜೆಪಿಗೆ ಕಾಂಗ್ರೆಸ್ಗೆ ನಿಮ್ಮನ್ನು ಕಂಪೇರ್ ಮಾಡ್ಕೊಳ್ಳೋದು ಆ ರೀತಿಯಲ್ಲಿ ಕಂಪೇರ್ ಮಾಡುವಾಗ ನಮ್ಮಲ್ಲಿ ನಾಯಕತ್ವ ದೊಡ್ಡ ರೀತಿಯಲ್ಲಿ. ಯಾಕಂದ್ರೆ ಕೃಷ್ಣ ಶೆಟ್ಟಿ, ರಾಮಚಂದ್ರ ಬಗ್ಗೆ ಹೇಳಿದರೆ ಅಂದ್ರೆ ಆ ಪ್ರಮಾಣದ ನಾಯಕತ್ವ ನಿಮಗೆ ಇವತ್ತು ಇಡೀ ಉಳ್ಳಾಳದಲ್ಲಿ ಎಲ್ಲಿ ಕಾಣೋದಕ್ಕೆ ಸಾಧ್ಯ ಇದೆಯಾ? ಉಳ್ಳಾಳದ ಇಡೀ ಜಿಲ್ಲೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆಯಾ? ನೋಡಿ, ಜಿಲ್ಲೆಯಲ್ಲಿ ಈಗ ನಮ್ಮಲ್ಲಿ ಏನಂದ್ರೆ ಅವರು ರಾಮಚಂದ್ರ ಮಾಸ್ಟರ್ ಆಗಿರ್ಬೋದು, ಕೃಷ್ಣ ಶೆಟ್ಟಿ ಆಗಿರ್ಬೋದು, ಅವರು ಗೆದ್ದರ ನಂತರ ಜನಗಳ ಒಂದು ನಾವು ಈಗ ನೋಡ್ಕೊಳ್ಳುವಂತ, ಅದಕ್ಕಿಂತ ಮೊದಲು ಕೂಡ ಇವತ್ತು ಎಷ್ಟು ನಾಯಕರು ಈಗಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಜನರ ಪರವಾಗಿ, ಈಗ ರೈತರ ಪರವಾಗಿ, ಬೀಡಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡುವಂತ ಈಗಲೂ ಕೂಡ ನಾಯಕರಿದ್ದಾರೆ. ಅವರ ಆದರ್ಶವಾಗಿ ಇಟ್ಕೊಂಡು ನಮ್ಮ ಈಗಿನ ನಾಯಕರು ಹೋರಾಟ ಮಾಡ್ತಿದ್ದಾರೆ. ಪ್ರತಿಯೊಂದು ವರ್ಗದವರು ಕೂಡ, ಒಂದು ಕಾರ್ಮಿಕರ ಬಗ್ಗೆ ಆಗಿರ್ಬೋದು, ಬೀಡಿ ಕಾರ್ಮಿಕರನ್ನ ಒಟ್ಟುಗೂಡಿ ಉಳ್ಳಾಳಗಳ ಸಮಸ್ಯೆ ದೊಡ್ಡದಿದೆ, ಅದನ್ನ ದೊಡ್ಡ ಲೆಕ್ಕಾಚಾರ ಮಾಡಿ ಹೇಳಿದ್ರಿ ನೀವು. ಆದರೆ ನಿಮ್ಮ ಹೋರಾಟ ಮಾತ್ರ ಯಾವತ್ತು ಕಾರ್ಮಿಕರ ಪರ ಅಥವಾ ಕಾರ್ಮಿಕರ ಸುತ್ತ ಬಿಟ್ಟು ಬೇರೆ ಯಾವ ಮುಂದೆ ಹೋಗ್ಲಿಲ್ಲ. ಈ ಸಮಸ್ಯೆಗಳ ಪರಿಹಾರ ಮಾಡಿಕೊಡಿ ಅಂತ ಯಾವತ್ತೂ ನೀವು ಕೇಳಿಲ್ಲ. ನೀವು ಚುನಾವಣೆಗೆ ನಿಲ್ತೇವೆ ಅಂತ ಹೇಳುವಾಗ ಮಾತ್ರ ದೊಡ್ಡ ಪಟ್ಟಿ ಮಾಡಿ ಕೊಡ್ತಾ ಇದ್ದೀರಿ. ಇಲ್ಲ, ನಾವು ಈಗಾಗಲೇ ನೋಡಿ ಕಾರ್ಮಿಕರ ಪರವಾಗಿ ಎಷ್ಟೋ ವರ್ಷಗಳಿಂದ ಹೋರಾಟ ಮಾಡಿದ್ವಿ. ಚುನಾವಣೆ ಮೊದಲು ಕೂಡ ಹೋರಾಟ ನಿಮ್ಮ ಹೋರಾಟ ಕಾರ್ಮಿಕರಿಗೆ ಸುತ್ತ ಮಾತ್ರ ಇರೋದು. ಜನಪರ ಸಮಸ್ಯೆಗಳಿಗೆ ಉಳ್ಳಾಳದ ವಿಷಯಕ್ಕೆ ಬರೋದಾದ್ರೆ ಜನಪರ ವಿಷಯಕ್ಕೆ ಸಂಬಂಧಪಟ್ಟ ಹೋರಾಟಗಳು ನಿಮ್ಮಿಂದ ಆಗಲೇ ಇಲ್ಲ. ಬಡ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡೋದು ಕಾರ್ಮಿಕರಲ್ಲ. ಇವತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟು, ಯುವಕರಿಗೆ ಸಂಬಂಧಪಟ್ಟು ಉದ್ಯೋಗ ಸಿಗಬೇಕಂತೇಳಿ ಹೋರಾಟ ಮಾಡಿದೀವಿ. ಆರೋಗ್ಯಕ್ಕೆ ಸಂಬಂಧಪಟ್ಟು ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು, ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಹೋರಾಟ ಮಾಡಿದ್ದೇವೆ. ಉದ್ಯೋಗಕ್ಕೆ ಸಂಬಂಧಪಟ್ಟು ಹೋರಾಟ ಮಾಡಿದ್ದೇವೆ. ಅದರ ಜೊತೆಗೇನೆ ಇಲ್ಲಿ ಜನರಿಗೆ ಒಳ್ಳೆ ರೀತಿಯ ಒಂದು ಆಹಾರದ ಸಂಬಂಧಪಟ್ಟು ಒಂದು ಖಾಸಗಿ ಹೋಟೆಲ್ಗಳನ್ನು ನಿಯಂತ್ರಿಸಬೇಕು, ಸರ್ಕಾರಿ ಒಂದು ಹೋಟೆಲ್ಗಳನ್ನು ಸ್ಥಾಪನೆ ಮಾಡಬೇಕಂತೇಳಿ ಹೋರಾಟ ಮಾಡಿದ್ದೇವೆ. ಅದು ಜನ ಪ್ರಶ್ನೆ ಅಲ್ವಾ? ಅದರ ಜೊತೆಗೆ ಇಲ್ಲಿಯ ಜನರಿಗೆ ಸಮಸ್ಯೆ ಬಂದಾಗ, ಅದು MRPL ಜನರಿಗೆ ಸಮಸ್ಯೆ ಬಂದಾಗ ಅದರ ವಿರುದ್ಧವೂ ಕೂಡ ಹೋರಾಟ ಮಾಡಿದ್ದೇವೆ. ಸ್ಥಳೀಯವಾಗಿ ಇವತ್ತು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗಾಂಜಾ ಮಾಫಿಯಾ ದೊಡ್ಡ ರೀತಿಯಲ್ಲಿ ಬೆಳೀತಾ ಇದೆ. ಬರೋದಾದ್ರೆ ನಿಮ್ಮ ಗಾಂಜಾ ಮಾಫಿಯಾ ದೊಡ್ಡ ಪ್ರಮಾಣದಲ್ಲಿ ಇದೆ, ಹಾಗೆ ಪೊಲೀಸ್ ದೌರ್ಜನ್ಯದ ವಿಷಯಗಳು ಪದೇ ಪದೇ ಚರ್ಚೆಗೆ ಬರ್ತದೆ. ಸೊ ಈ ವಿಷಯಗಳು ಬಂದಾಗ ನೀವು ಹಾಗೆ ಮೌನ ವಹಿಸಿದ್ದು ಯಾಕೆ ಅನ್ನೋ ಪ್ರಶ್ನೆ ಬರ್ತದೆ. ಈ ವಿಷಯದಲ್ಲಿ ಮಾತಾಡಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ಕದನ ಕುತೂಹಲ ಕಾರ್ಯಕ್ರಮದ ಮತ್ತೆ ಸ್ವಾಗತ. ನಾವು ನಿತಿನ್ ಕುತ್ತಾರ್ ಅವರ ಜೊತೆಯಲ್ಲಿ ಮಾತಾಡ್ತಾ ಇದ್ದೇವೆ. ನಿತಿನ್ ಕುತ್ತಾರ್ ಅವರು ಮಂಗಳೂರು ವಿಧಾನಸಭಾ ಕ್ಷೇತ್ರದ CPIM ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸಿದ್ಧತೆಯಲ್ಲಿದ್ದಾರೆ. ಈಗಾಗಲೇ ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ. ಸೊ ನಿತಿನ್ ಅವರೇ, ನೀವು ಅಂದರೆ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀರಿ. ಅಂದರೆ ನಿಮ್ಮ ಕಮ್ಯುನಿಸ್ಟ್ ವಿರೋಧಿ ಹೋರಾಟಗಳ ಆಧಾರದಲ್ಲಿ, ಹೋರಾಟಗಳ ಮೂಲದಲ್ಲಿ. ಆದರೆ ಉಳ್ಳಾಳದ ವಿಷಯಕ್ಕೆ ಬಂದಾಗ, ಉಳ್ಳಾಳದಲ್ಲಿ ಗಾಂಜಾ ಮಾಫಿಯಾ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಾಗ, ಅಥವಾ ಪೊಲೀಸ್ ದೌರ್ಜನ್ಯ ನಡೀತಾ ಇದೆ ಅಂತ ಆರೋಪಗಳು ಬಂದಾಗ ನೀವು ಮೌನವಾಗಿದ್ರಿ, ನಿಮ್ಮ ಸಂಘಟನೆ ಮೌನವಾಗಿತ್ತು. ನೋಡಿ, ನಾವು ಎಲ್ಲೂ ಕೂಡ ಜನರ ವಿಷಯಕ್ಕೆ ಸಂಬಂಧಪಟ್ಟಾಗ ನಾವು ಎಲ್ಲರೂ ಕೂಡ ಮೌನವಾಗಿಲ್ಲ. ಮತ್ತು ನಾವು ಜನರ ವಿಷಯ ಬಂದಾಗ ಎಲ್ಲೂ ಕೂಡ ರಾಜಿ ಮಾಡ್ಕೊಂಡಿಲ್ಲ. ನಮ್ಗೆ ಗೊತ್ತಿರ್ಬೋದು, ಉಳ್ಳಾಲದಲ್ಲಿ ಒಂದು ವಿದ್ಯಾರ್ಥಿನಿಯರ ಮೇಲೆ ದೌರ್ಜನ್ಯ ಆದಾಗ
ಅದು ಅಲ್ಲಿಯ ಗ್ಯಾಂಗ್ಗಳು ಅಲ್ಲಿ ವಿದ್ಯಾರ್ಥಿನಿಯ ಮೇಲೆ ಅಪಹರಣ ಮಾಡಿ ಅತ್ಯಾಚಾರ ಮಾಡಿದ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿ ಸಂಘಟನೆಯ ನಾಯಕರಿದ್ದ ಸಂದರ್ಭದಲ್ಲಿ ಅದನ್ನು ವಿದ್ಯಾರ್ಥಿಗಳನ್ನು ಬೀದಿಗಿಳಿಸಿ ಹೋರಾಟವನ್ನು ಮಾಡಿದ್ದೇವೆ. ಅದರ ಜೊತೆ ಇತ್ತೀಚೆಗೆ ಒಂದು ಗಾಂಜಾ ಮಾಫಿಯಾದ ಸಂಬಂಧಪಟ್ಟು ಅಲ್ಲಿ ಜುಬೇರ್ ಅನ್ನುವಂಥ ವ್ಯಕ್ತಿಯ ಕೊಲೆಯಾದಾಗ ಅದರ ವಿರುದ್ಧ ಬೀದಿಗೆ ಇಳಿದು ಗಾಂಜಾ ಮಾಫಿಯಾದ ವಿರುದ್ಧವಾಗಿ ದೊಡ್ಡ ರೀತಿಯ ಆಂದೋಲನ ನಡೆಸಿದ್ದು ಡಿವೈಎಫ್ಐ ಸಂಘಟನೆ, ಇದು ಸಿಪಿಎಂ ಸಂಘಟನೆ. ಅದರ ಜೊತೆಗೇನೆ ಗ್ರಾಮ ಮಟ್ಟದಲ್ಲಿ ನಾನು ಡಿವೈಎಫ್ಐ ಸ್ಥಳೀಯ ನಾಯಕ ಆಗಿದ್ದ ಸಂದರ್ಭದಲ್ಲಿ ಗ್ರಾಮ ಮಟ್ಟದಲ್ಲಿ ಗಾಂಜಾ ಮಾಫಿಯಾದ ವಿರುದ್ಧವಾಗಿ ಜನಾಂದೋಲನ ಜಾಥಾವನ್ನು ನಾವು ನಡೆಸಿದ್ದೇವೆ. ಈ ಎಲ್ಲ ವಿಚಾರಗಳು ಮುಖ್ಯವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಎಲ್ಲ ಕ್ರಿಮಿನಲ್ ಚಟುವಟಿಕೆ ನಡೀತಾ ಇದೆ, ಅದರ ಜೊತೆಗೆ ಇವತ್ತು ಜನರಿಗೆ ಮರಳು ವಿಷಯ ಆಗಿರ್ಬೋದು, ಮರಳು ಮಾಫಿಯಾದ ಸಂಬಂಧಪಟ್ಟು ಕಾರ್ಮಿಕರಿಗೆ ಉದ್ಯೋಗ ಮರಳು ಸಿಗದ ಸಂದರ್ಭದಲ್ಲಿ, ಜನರಿಗೆ ಮರಳು ಸಿಗದ ಸಂದರ್ಭದಲ್ಲಿ ನಾವು ಅದರ ಬಗ್ಗೆ ಕೂಡ ಹೋರಾಟವನ್ನು ಮಾಡಿದ್ದೇವೆ. ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಕೂಡ ನಾವು ಅದರ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದೇವೆ. ಅದರ ಜೊತೆಗೆ ಮುಖ್ಯವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆ ಬರುತ್ತೆ ಆ ಸಂದರ್ಭದಲ್ಲಿ ಜನರಿಗೆ ಧನ್ಯವಾಗಿರುವಂಥದ್ದು ಸಿಪಿಎಂ ಪಕ್ಷ ಮತ್ತು ನಮ್ಮ ಜನರು. ನೀವು ಹೇಳ್ತಾ ಇರೋದು ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ, ಜನರ ಪರವಾದ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಅಥವಾ ಜನರಿಗೆ ಹತ್ತಿರವಾಗಿದ್ದೇವೆ ಅಂತ. ಆದರೂ ಕೂಡ ನೀವು ಉಳ್ಳಾಳದಲ್ಲಿ ಜನರ ಹತ್ತಿರದ ಇರುವ ಪಕ್ಷವಲ್ಲ, ಜನರ ಮನಗೆದ್ದ ಪಕ್ಷವಲ್ಲ. ಯಾಕಂದರೆ ಕೇರಳಕ್ಕೆ ಅತಿ ಹತ್ತಿರದಲ್ಲಿದ್ದೀರಿ. ಕೇರಳದಲ್ಲಿ ಕಮ್ಯುನಿಸ್ಟ್ ಅಂದರೆ ಅಧಿಕಾರ ಸ್ಥಾಪಿಸ್ತಾ ಇದೆ. ಆದರೆ ಅದಕ್ಕೆ ಹತ್ತಿರವಾಗಿರುವ ಪಕ್ಕದಲ್ಲಿರುವ ಉಳ್ಳಾಳದಲ್ಲಿ, ಇಡೀ ರಾಜ್ಯದಲ್ಲಿ, ಇಡೀ ಜಿಲ್ಲೆಯಲ್ಲಿ ಅಲ್ಲ, ಪಕ್ಕದಲ್ಲಿರುವ ಉಳ್ಳಾಳದಲ್ಲಿ ಒಂದು ಕಮ್ಯುನಿಸ್ಟರು ತಮ್ಮ ಶಕ್ತಿಯನ್ನು ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ವಿಫಲರಾಗಿದ್ದಾರೆ. ನೋಡಿ, ನಮ್ದು ಜನಪ್ರಿಯ ಪಕ್ಷವಾಗಿರ್ಬೋದು ಆಗಿರ್ಲಿಕ್ಕಿಲ್ಲ, ಆದರೆ ಜನಪರ ಪಕ್ಷ. ಅದನ್ನ ಜನಪರ ಪಕ್ಷವಾಗಿರೋದನ್ನ ಜನಪರವಾಗಿರುವಂತ ನಾವು ಹೋರಾಟಗಳನ್ನ ಜನರ ಬಳಿಗೆ ತಲುಪಿಸುವಂತ ಕೆಲಸವನ್ನು ನಾವು ಮಾಡುವಂತ ಸ್ವಲ್ಪ ಪ್ರಯತ್ನಕ್ಕೆ ನಮ್ಮ ಪೆಟ್ಟು ಬಿದ್ದಿರ್ಬೋದು. ಅದು ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಾವು ಜನರ ಜೀವನ ಮಟ್ಟಕ್ಕೆ ವಿಷಯ ಬಂದಾಗ ಇಲ್ಲಿ ಧರ್ಮದ ಆಧಾರದಲ್ಲಿ ವಿಭಜನೆ ಮಾಡುವಂಥದ್ದು, ಇಲ್ಲಿ ಬೇರೆ ಬೇರೆ ವಿಚಾರಕ್ಕೆ ಕಾಂಗ್ರೆಸ್ನ ಬೇರೆ ಬೇರೆ ಗೂಂಡಾಗಿರಿ ಆಗಿರ್ಬೋದು ಅಥವಾ ಅವರ ರಾಜಕೀಯ ಇವತ್ತಿನ ರಾಜಕಾರಣ ಅಂದ್ರೇ ಅದು. ನೀವು ಅದನ್ನೇ ಮಾಡದೆ ನಾವು ಚುನಾವಣೆಯಲ್ಲಿ ಗೆಲ್ತೇವೆ ಅನ್ನೋದ್ರಲ್ಲಿ ಯಾವ ಅರ್ಥ ಇದೆ, ಯಾವ ಸಾಧನೆ ಇದೆ, ಏನು ಮಾಡ್ತೀರಿ ನೀವು ಅಂತ ನೋಡಿ. ಇವತ್ತು ಹಣಬಲದ ಚುನಾವಣೆ ಅಲ್ಲ, ಧರ್ಮದ ಚುನಾವಣೆ ಅಲ್ಲ. ಜನರು ಇವತ್ತು ಮುಖ್ಯವಾಗಿ ಜನರ ಪರವಾಗಿ ಯಾರು ನಿಲುವನ್ನು ತಿಳ್ಕೊಳ್ತಾರೆ, ಜನರ ನಿಜವಾದಂಥ ಅಭಿವೃದ್ಧಿ ಇವತ್ತು ಅಭಿವೃದ್ಧಿ ಅನ್ನುವಂಥದ್ದು. ಇವತ್ತು ಯಾರೋ ಖಾಸಗಿ ವ್ಯಕ್ತಿಗಳ ಅಭಿವೃದ್ಧಿ ಆದರೂ ಜನರ ಅಭಿವೃದ್ಧಿ ಅಲ್ಲ. ಮುಖ್ಯವಾಗಿ ಏನಂದ್ರೆ ಇಲ್ಲಿ ಕೆಲವು ವಿಚಾರಗಳು ಈ ಚುನಾವಣೆ ಸಮಯದಲ್ಲಿ ಇವತ್ತು ವಿಚಾರಗಳು ಚರ್ಚೆ ಆಗ್ಬೇಕಂತ ವಿಚಾರಗಳು ಚರ್ಚೆ ಆಗ್ತಾ ಇಲ್ಲ, ಅದು ನೆನೆದುಗಿ ಬೀಳ್ತಾ ಇದೆ. ಆ ಸಂದರ್ಭದಲ್ಲಿ ನಾವು ಈ ಕರೆಕ್ಟ್ ಆದಂಥ ಸಮಯದಲ್ಲಿ ಈ ವಿಚಾರಗಳನ್ನ ಎತ್ಕೊಳ್ತಾ ಇದ್ದೇವೆ. ಜನರ ಸಮಸ್ಯೆಯನ್ನು ಎದುರಿಕೊಂಡು ನಾವು ಚುನಾವಣೆ ಮಾಡ್ತೇವೆ. ಈ ಬಾರಿಯ ಚುನಾವಣೆಯಲ್ಲಿ ಹಣಬಲ ಗೆಲ್ಲೋದಿಲ್ಲ, ಅದರ ಜೊತೆಗೆ ಧರ್ಮದ ಬಲ ಗೆಲ್ಲೋದಿಲ್ಲ. ಇಲ್ಲಿ ಗೆಲ್ಲುವಂಥದ್ದು ಜನರ ಪರವಾದಂಥ ನೀತಿಗಳು ಗೆಲ್ಲುತ್ತೆ, ಜನರ ಪರವಾದಂಥ ಹೋರಾಟಗಳು ಗೆಲ್ಲುತ್ತೆ, ಜನರ ಪರವಾದಂಥ ಅಭಿವೃದ್ಧಿ ಇಲ್ಲಿ ಈ ಚುನಾವಣೆಯಲ್ಲಂತೂ ಗೆಲ್ಲುತ್ತೆ. ಸೊ ಹಾಗಾದರೆ ಒಂದು ವೇಳೆ ನೀವು ಗೆಲ್ಲಲಿಲ್ಲ ಅಂದರೆ ಬೇರೆ ಯಾರೂ ಗೆದ್ದರೂ ಕೂಡ ಅವರು ಅಂದರೆ ನಿಮ್ಮ ಪ್ರಕಾರ ಅದು ಹಣಬಲ ಅಲ್ಲ, ಜನಬಲ ಅಲ್ಲ, ತೊಡಬಲ ಅಲ್ಲ, ಅದು ನೀತಿ ಬಲದಿಂದ ಗೆದ್ದಿದ್ದಾರೆ ಅಂತ ನೀವು ಇಲ್ಲ? ಖಂಡಿತವಾಗಿ. ಯಾಕಂದರೆ ಆ ರೀತಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಬದಲಾದರೆ ಅದಕ್ಕೆ ನಾವು ಕೂಡ ಅದರ ವಿರುದ್ಧವಾಗಿ ಮತ್ತೆ ಕೂಡ ಹೋರಾಟವನ್ನು ಮಾಡ್ತೇವೆ. ಯಾಕಂದ್ರೆ ನಾವು ಏನು ಗುರಿ ಮುಟ್ಟುವ ತನಕ ಆ ರೀತಿಯಲ್ಲಿ ಹೋರಾಟ ಮಾಡ್ತೇವೆ. ನಮಗೆ ಒಂದು ಆಶ್ವಾಸನೆ ಇದೆ, ನಮಗೆ ಒಂದು ಆಶಾಭಾವ ಇದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಈಗಿನ ದುರಾಡಳಿತವನ್ನ ಸೋಲಿಸ್ತಾರೆ. UT ಖಾದರ್ ಅವರ ಏನು ಅವರ ಅಭಿವೃದ್ಧಿ ಮಾಡದಿರುವಂತ ವಿಚಾರಗಳನ್ನ ಜನರು ನೋಡ್ಕೊಂಡಿದ್ದಾರೆ. ಅದರ ಜೊತೆಗೆ ಬಿಜೆಪಿಯ ಇತಿಹಾಸವನ್ನು ನೋಡ್ಕೊಂಡಿದ್ದಾರೆ. ಇವತ್ತು ನಮ್ಮ ಇವತ್ತು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಅದು ಕಾಂಗ್ರೆಸ್ನ ಬಲದಿಂದ ಬಂದಿರೋದಲ್ಲ, ಬಿಜೆಪಿ ವಿರೋಧಿ ಮತಗಳು ಇವತ್ತು ಬಿದ್ದಿರೋದ್ರಿಂದ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂಥದ್ದು. ಹಾಗಾಗಿ ಎರಡು ವಿಚಾರಗಳು, ಒಂದು ಬಿಜೆಪಿಯ ಇತಿಹಾಸ ಮತ್ತು ಈಗಿನ ಕಾಂಗ್ರೆಸ್ನ ನಮ್ಮ ಸಚಿವರಾದಂಥ UT ಖಾದರ್ ದುರಾಡಳಿತ ವಿರುದ್ಧವಾಗಿ ಇವತ್ತು ಆ ಚುನಾವಣೆಗಳು ಆ ವಿಚಾರಗಳು ಪದೇ ಪದೇ UT ಖಾದರ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಅದರ ಅರ್ಥ ಅಂದರೆ ನೀವು ಬಿಜೆಪಿಯನ್ನು ಸಪೋರ್ಟ್ ಮಾಡ್ತಾ ಇದ್ದೀರಿ, ಬಿಜೆಪಿಯನ್ನು ಗೆಲ್ಲಿಸುವ ತಂತ್ರವನ್ನು ರೂಪಿಸ್ತಾ ಇದ್ದೀರಿ, ಪರೋಕ್ಷ ತಂತ್ರದಲ್ಲಿ ಭಾಗಿಯಾಗಿದ್ದೀರಿ ಅಂತ. ನೋಡಿ, ನಿಮ್ಮ ಸ್ಪರ್ಧೆ ಸೈದ್ಧಾಂತಿಕ ದೊಡ್ಡ ಶತ್ರು ಈಗಲೂ ಬಿಜೆಪಿ. ನಾವು ಬಿಜೆಪಿಯನ್ನ ಎಲ್ಲೂ ಯಾವ ಚುನಾವಣೆಯಲ್ಲಿ ಕೂಡ ದೊಡ್ಡ ರೀತಿಯಲ್ಲಿ ಸೋಲಿಸುವಂತ ನಾವು ಕೆಲಸವನ್ನೇ ಮಾಡೋದು. ಆದರೆ ಈ ಚುನಾವಣೆ ಅಂತೂ ನಾವು ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳಲೇ ಇಲ್ಲ. ನಾವು ಇಷ್ಟುವರೆಗೆ ನಾವು ಹೋರಾಟವನ್ನು ಮಾಡಿ ಕಾಂಗ್ರೆಸ್ ಗೆದ್ದಿರೋದು ಸಾಕು. ಈವರೆಗೆ ಇನ್ನೂ ಕೂಡ ಈಗಲೂ ಕೂಡ ನಿಮ್ಮ ಮಾಡ್ತಾ ಇರೋದು ಅದನ್ನೇ. ನೀವು ಇಷ್ಟು ದಿನ ಹೋರಾಟ ಮಾಡಿದ್ದು ಮತ್ತು ಈಗ ಚುನಾವಣೆಗೆ ಸ್ಪರ್ಧಿಸ್ತಾ ಇರೋದು ಕಾಂಗ್ರೆಸ್. ಅದು ಈ ಬಾರಿ ಜನಗಳು ಅರ್ಥ ಮಾಡ್ಕೊಳ್ತಾರೆ, ಕಾಂಗ್ರೆಸ್ ಅನ್ನ ಸೋಲಿಸಲಿಕ್ಕೆ ಅಂತ.
ಅಂದರೆ ಕಾಂಗ್ರೆಸ್ ಗೆದ್ದಿದ್ದು ಸಾಕು ಅಂತ ಹೇಳ್ತಾ ಇದ್ದೀರಿ, ಅದರ ಅರ್ಥ ನೀವು ಕಾಂಗ್ರೆಸ್ಸನ್ನು ಸೋಲಿಸಬೇಕು, ಬಿಜೆಪಿಯನ್ನು ಗೆಲ್ಲಿಸಬೇಕು ಅಂತ. ಖಂಡಿತವಾಗ್ಲಿಲ್ಲ. ಯಾಕಂದ್ರೆ ನಮ್ಮ ಸ್ಪರ್ಧೆ ಎರಡೂ ಪಕ್ಷದ ಕೂಡ, ಎರಡೂ ರಾಷ್ಟ್ರೀಯ ಪಕ್ಷಗಳ ವಿರುದ್ಧವೂ ಕೂಡ ನಮ್ಮ ಸ್ಪರ್ಧೆ ಇವತ್ತು. ಯಾಕಂದ್ರೆ ಅವರು ಒಂದು ಜನರನ್ನ ಮರಳು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಅವಕಾಶವಾದಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಬಿಜೆಪಿ ಆಗಿರ್ಬೋದು, ಬಿಜೆಪಿಯ ಕೋಮು ವಿಚಾರವಾಗಿ ಇವತ್ತು ಹಿಂದುಳಿದ ವರ್ಗದ ಯುವಕರನ್ನ ಉದ್ಯೋಗವನ್ನ ಮಾಡಬೇಕಂತ ಉದ್ಯೋಗ ವಂಚಿತರ ಯುವಕರನ್ನ ಅವರ ದಾರಿ ತಪ್ಪಿಸಿ ಇವತ್ತು ಜೈಲಿಗಟ್ಟುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರನ್ನ ಧರ್ಮದ ಆಧಾರದಲ್ಲಿ ವಿಭಜಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಧರ್ಮದ ವಿರುದ್ಧವಾಗಿ ಎತ್ತಿಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಇವತ್ತು ಬದಲಾಯಿಸುವಂತ ನಿಟ್ಟಿನಲ್ಲಿ ಆ ವಿಚಾರವನ್ನು ಎತ್ಕೊಂಡು ಇವತ್ತು ನಾವು ಚುನಾವಣೆಯಲ್ಲಿ ಮಾಡ್ತೇವೆ. ಅದರ ಜೊತೆಗೇನೆ ಕಾಂಗ್ರೆಸ್ ಏನಿದೆ ಅವರ ಆರ್ಥಿಕ ನೀತಿಗಳು, ಇವತ್ತು ಕಾಂಗ್ರೆಸ್ನ ಆರ್ಥಿಕ ನೀತಿ ಬಂಡವಾಳಶಾಹಿ ಪರವಾದಂಥ ನೀತಿಗಳಿದೆ, ಜನರ ಪರವಾದಂಥ ನೀತಿಗಳು, ಒಂದೇ ಒಂದು ಜನಪರವಾದಂಥ ನೀತಿಗಳು ಹೊರಿಲ್ಲ. ಜನಗಳಿಗೆ ಬೇಕಾದಂಥ ಯಾವುದೇ ರೀತಿಯ ಯೋಜನೆಗಳಾಗ್ತಾ ಇಲ್ಲ. ಮತ್ತೆ ಖಾಸಗಿ ವ್ಯಕ್ತಿಗಳ ಅಭಿವೃದ್ಧಿಗಾಗಿ ಕಾಂಗ್ರೆಸ್ನ ಯೋಜನೆಗಳಿದೆ. ಇದನ್ನು ನೀವು ಬಹಳ ಸಮಯದಿಂದ ಹೇಳ್ಕೊಂಡು ಬಂದಿದ್ದೀರಿ, ಕಾಂಗ್ರೆಸ್ನವ್ರದ್ದು ಆರ್ಥಿಕ ನೀತಿ ಸರಿ ಇಲ್ಲ, ಬಿಜೆಪಿ ಅವರದ್ದು ಅದಕ್ಕೆ ಪೂರಕವಾದ ಆರ್ಥಿಕ ನೀತಿ ಹಾಗಂತ ಹೇಳಿದರೂ ಕೂಡ ಜನ ನಿಮ್ಮ ಮಾತನ್ನು ನಂಬ್ತಾ ಇಲ್ಲ, ಜನ ನಿಮಗೆ ಬೆಂಬಲ ಕೊಡ್ತಾ ಇಲ್ಲ. ಇದು ಕಾಂಗ್ರೆಸ್ನಲ್ಲಿ ಬಿಜೆಪಿಯವರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅದು ಅಂದರೆ ಯು ಟಿ ಖಾದರ್ರನ್ನು ಸೋಲಿಸಲಿಕ್ಕೆ ಅಥವಾ ಕಾಂಗ್ರೆಸ್ಸನ್ನು ಸೋಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ, ಹಾಗೆ ನೀವು ಕೂಡ ಅದನ್ನೇ ಮಾಡ್ತಾ ಇದ್ದೀರಿ. ಆದರೂ ಕೂಡ ಅಲ್ಲಿ ಪದೇ ಪದೇ ಅಂದ್ರೆ ಕಾಂಗ್ರೆಸ್ ಭದ್ರಕೋಟೆ ಅನ್ನೋದನ್ನು ಸಾಬೀತುಪಡಿಸ್ತಾ ಬಂದಿದೆ. ನಾವು ಎಷ್ಟೋ ವರ್ಷದಿಂದ ಅದನ್ನು ವಿಚಾರಗಳನ್ನ ಹೇಳ್ತಾ ಇದ್ದೇವೆ. ನಮ್ಮ ಮಾಧ್ಯಮಗಳು ತಲುಪುವಂತ ರೀತಿ ಇದಾಗಿರ್ಬೋದು, ಆದ್ರೆ ಈ ಬಾರಿ ಅಂತೂ ಆ ತಲುಪುತ್ತೆ ಅನ್ನುವಂತ ಆತ್ಮವಿಶ್ವಾಸ ನಮ್ಮಲ್ಲಿದೆ, ಆ ಆಶಾಭಾವ ಇದೆ. ಕೂಡ ಆಗ್ಬಹುದು ಬದಲಾವಣೆ ಅನ್ನುವಂಥದ್ದು ಕ್ಷಣಿಕವಾದಂತ ಸಂದರ್ಭದಲ್ಲೂ ಕೂಡ ಆಗ್ಬಹುದು, ಒಂದೇ ಒಂದು ನಿಟ್ಟಿನಲ್ಲಿ ಕೂಡ ಆಗ್ಬಹುದು. ಈ ಬಾರಿ ಅಂತೂ ನಾವು ಹೇಳುವಂಥದ್ದು, ನಾವು ಏನು ಸ್ಪರ್ಧೆ ಮಾಡಿದ್ದೀವಿ, ನಾವು ಜನರ ವಿಚಾರಗಳನ್ನು ಇಟ್ಕೊಂಡಿದ್ದೇವೆ, ಜನರ ಪರವಾದಂತ ಆಲೋಚನೆಗಳನ್ನು ನಾವು ಆ ನಿಟ್ಟಿನಲ್ಲಿ ಇಟ್ಕೊಂಡಿದ್ದೇವೆ. ಹಾಗಾಗಿ ಈ ವಿಚಾರವಂತೂ ಜನಗಳಿಗೆ ತಲುಪುತ್ತೆ. ಈಗಾಗಲೇ ನಾವು ತಲುಪುವಂತ ಯೋಚನೆಗಳ ಮನೆ ಭೇಟಿಯನ್ನು ಮಾಡ್ತಾ ಇದ್ದೇವೆ, ಸಾಮಾಜಿಕ ಜಾಲತಾಣದ ಮುಖಾಂತರ ನಮ್ಮ ವಿಚಾರಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗಾಗಿ ಒಂದಷ್ಟು ಬದಲಾವಣೆಗಳು ಈಗಾಗಲೇ ಆಶಾಭಾವಗಳು ನಡೀತಾ ಇದೆ. ಯಾಕಂದ್ರೆ ಅದರಿಂದ ಈಗಂತೂ ಕಾಂಗ್ರೆಸ್ನ ನೀವು ಏನು ಬೇಕಾದ್ರೂ ಹೇಳಿ, ನಾವು ಜಾತಿವಾದಿಗಳು, ನಾವು ಧರ್ಮವಾದಿಗಳು, ನಮ್ಮ ಮತ ನಮ್ಮ ಜಾತಿಗೆ ಸೇರಿದವರು, ನಮ್ಮ ಧರ್ಮಕ್ಕೆ ಸೇರಿದವರು, ನಿಮ್ಮನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಏನು ಹೇಳ್ತೀರಿ ಈ ವಿಷಯದಲ್ಲಿ? ಅದನ್ನು ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವಿಷಯ ಕದನ ಕುತೂಹಲ ಮತ್ತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ನಿತಿನ್ ಕುತ್ತಾರ್ ಅವರ ಜೊತೆಯಲ್ಲಿ ಮಾತಾಡ್ತಾ ಇದ್ದೇವೆ. ನಿತಿನ್ ಕುತ್ತಾರ್ ಅವರು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ CPIM ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಸೊ ನಿತಿನ್ ಅವರೇ, ನಾವು ಅಂದರೆ ನೀವು ಬಹಳಷ್ಟು ಮಾತಾಡಿದ್ದೀರಿ. ನಾವು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕಾರಣವನ್ನು ನೋಡಿದ್ದೇವೆ, ಹಾಗೆ ಉಳ್ಳಾಳ ಅಥವಾ ಮಂಗಳೂರು ವಿಧಾನಸಭಾ ಕ್ಷೇತ್ರದ ರಾಜಕಾರಣವನ್ನು ಮಾಡಿದ್ದೇವೆ. ಸೊ ಇಲ್ಲಿ ನಮಗೆ ಮುಖ್ಯವಾಗಿರುವಂಥದ್ದು ನಿಮ್ಮ ಯಾವ ಸಿದ್ಧಾಂತವೂ ಅಲ್ಲ. ನೀವು ಹೋರಾಟ ಮಾಡ್ತೀರಿ, ನಮಗಾಗಿ ಹೋರಾಡ್ತೀರಿ, ಓಕೆ, ಒಪ್ಕೊಳ್ತೇವೆ. ನಾವು ನಿಮ್ಮ ಹೋರಾಟದ ನಿಮ್ಮ ಜೊತೆ ಹೋರಾಟದ ಜೊತೆಯಲ್ಲಿ ನಾವು ಹೋರಾಟದ ಸಮಯದಲ್ಲಿ ಇರ್ತೇವೆ, ಆದರೆ ಮತಗಳು ಆಗುವ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇರೋದೇ ಇಲ್ಲ. ಇದನ್ನು ಒಪ್ಕೊಳ್ತೀರಾ ನೀವು? ಇಷ್ಟರವರೆಗೆ ಆ ವಿಚಾರಗಳು ಹೌದು. ಯಾಕಂದರೆ ನಾವು ಜನರ ಪರವಾಗಿ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಇವತ್ತು ನಮ್ಮ CPMನ ಪಕ್ಷದ ಅಥವಾ ಕೆಂಬಾವುಟ ಹಿಡಿದಂಥ ಎಲ್ಲ ವ್ಯಕ್ತಿಗಳಿದ್ದಾರೆ. ಯಾಕಂದರೆ ಇವತ್ತು ಮನೆಯಲ್ಲಿರುವಂಥ ಕಟ್ಟಡ ಕಾರ್ಮಿಕರಾಗಿರ್ಬೋದು, ಬೀಡಿ ಕಾರ್ಮಿಕರಾಗಿರ್ಬೋದು, ಅದು ಆ ಸಂದರ್ಭದಲ್ಲಿ ಅವಶ್ಯಕತೆಗೆ ಏನಿದೆ ಹೋರಾಟ ಇದೆ, ಮತವಾಗಿ ಪರಿವರ್ತನೆ ಆಗ್ತಾ ಇರಲಿಲ್ಲ. ಈ ಬಾರಿ ಅಂತೂ ನಮಗೆ ಇದಿದೆ. ಯಾಕಂದ್ರೆ ಆ ವಿಚಾರವಾಗಿ ನಾವು ಜನಸಾಮಾನ್ಯರಲ್ಲಿ ಈಗ ನಮ್ಮ ಬೇರೆ ಬೇರೆ ಪ್ರಾದೇಶಿಕವಾದಂಥ ಸಂಘಟನೆಗಳನ್ನ ಮಾಡಿದ್ದೇವೆ. ಆ ಪ್ರಾದೇಶಿಕವಾದಂಥ ಸಂಘಟನೆಗಳಲ್ಲಿ ಇವತ್ತು ಬೀಡಿ ಕಾರ್ಮಿಕರ ಪ್ರದೇಶ ಸಂಘಟನೆ ಆಗಿರ್ಬೋದು, ಕಟ್ಟಡ ಕಾರ್ಮಿಕರ ಪ್ರದೇಶದ ಸಂಘಟನೆ ಆಗಿರ್ಬೋದು, ಅಥವಾ ಇಲ್ಲಿಯ ಬೀದಿ ಬದಿ ವ್ಯಾಪಾರಸ್ಥರಾಗಿರ್ಬೋದು, ಅಥವಾ ಅಮಾಲಿ ಕಾರ್ಮಿಕರಾಗಿರ್ಬೋದು, ಬೇರೆ ಬೇರೆ ಕಾರ್ಮಿಕರ ನಾವು ಪ್ರದೇಶವಾದಂಥ ಸಂಘಟನೆಗಳನ್ನ ಮಾಡಿದ್ದೇವೆ. ಆಯಾ ಪ್ರದೇಶದಲ್ಲಿ ಸಂಘಟನೆ ಮಾಡಿದ್ದೇವೆ. ಅವರಿಗೆ ಒಂದು ರಾಜಕೀಯವಾದಂಥ ತಿಳುವಳಿಕೆಯನ್ನು ಕೊಟ್ಟಿದ್ದೇವೆ ನಾವು ಇವರಿಗೆ. ಇಷ್ಟರವರೆಗೆ ರಾಜಕೀಯವಾದಂಥ ತಿಳುವಳಿಕೆ ಕೊಡುವಂತ ಆದ್ರೆ ಈ ಬಾರಿ ನಾವು ರಾಜಕೀಯವಾದಂಥ ತಿಳುವಳಿಕೆ ಕೊಟ್ಟಿದ್ದೇವೆ. ಈ ಚುನಾವಣೆಯಲ್ಲಿ ಯಾರನ್ನ ಆಯ್ಕೆ ಮಾಡ್ಬೇಕಂತೇಳಿ ನಾವು ಈಗಾಗಲೇ ಹೇಳಿದ್ದೇವೆ. ಹಾಗಾಗಿ ಈ ವಿಚಾರಗಳು ನಮ್ಮಲ್ಲಿ ಈಗಾಗಲೇ ಕಾರ್ಮಿಕರ ಮತಗಳಂತೂ ನಮಗೆ ಈಗಾಗಲೇ ಇದೆ. ಯಾಕಂದ್ರೆ ಈ ಬಾರಿ ಕಾರ್ಮಿಕರಂತೂ ನಮ್ಮ ಪರವಾಗಿ ನಿಲ್ಲುವಂಥದ್ದು, ನಮ್ಮಿಂದ ಯಾರೆಲ್ಲ ಸವಲತ್ತನ್ನು ಪಡ್ಕೊಂಡಿದ್ದಾರೆ ಅವರಂತೂ ಈ ಸರ್ತಿ ನಮ್ಮ ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನ ತಿರಸ್ಕರಿಸಿ CPM ಪಕ್ಷಕ್ಕೆ ಬೆಂಬಲವನ್ನ ಈಗಾಗಲೇ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸಗಳು ಕೂಡ ಆಗಿದೆ ನಮ್ದು. ಅಲ್ಲ, ನೀವು ಏನೇ ಹೇಳಿದ್ರು ಕೂಡ ಹಣಬಲದ ಆಧಾರದಲ್ಲಿ ಚುನಾವಣೆ ನಡೀತದೆ. ಹಣ ಇಲ್ಲದೆ ಇದು ನಿಮಗೆ ಯಾವುದೇ ಇದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ CPM ಅಥವಾ ಕಮ್ಯುನಿಸ್ಟರ ಬಳಿಯಲ್ಲಿ ಹಣ ಇಲ್ಲ. ಹಾಗಿರುವಾಗ ಈ ಚುನಾವಣೆಯನ್ನು ಹೇಗೆ ಎದುರಿಸ್ತೀರಿ ನೀವು? ನೋಡಿ,
ನಮಗೆ ನಮ್ಮದಾದಂಥ ವಿಚಾರಗಳನ್ನ ಇಟ್ಕೊಂಡು ನಮ್ಮ ಸೈದ್ಧಾಂತಿಕ ವಿಚಾರಗಳು ಮತ್ತೆ ಸಿದ್ಧಾಂತಗಳು ಕೆಲಸ ಮಾಡೋದಿಲ್ಲ ಸರ್. ನಿಮ್ಮ ಸಿದ್ಧಾಂತವನ್ನು ಒಪ್ಪುವವರು ಈ ಸಲ ಚುನಾವಣೆಯಲ್ಲಿ ತೋಳ್ಬಲಗಳು ಗೆದ್ರೆ ಜನಗಳು ಸೋಲ್ತಾರೆ. ಆ ರೀತಿಯಲ್ಲಿ ಜನಗಳಿಗೆ ನಾವು ಚಿಂತನೆಗಳನ್ನ ಆ ರೀತಿಯಲ್ಲಿ ಮಾಧ್ಯಮ ಕೆಲಸ ಕೂಡ ಅದೇ ಮಾಧ್ಯಮ ಕೂಡ ಅದನ್ನ ಆ ರೀತಿಯಲ್ಲಿ ಕೆಲಸಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಜನರು ಬದಲಾಗ್ತಾರೆ. ಯಾಕಂದ್ರೆ ಇವತ್ತು ಯಾರೆಲ್ಲ ಹಣ ಕೊಟ್ಟು ಅದನ್ನ ಬಂಡವಾಳ, ಯಾಕಂದ್ರೆ ಬಾಕಿ ಪಕ್ಷಗಳಿಗೆ ಇವತ್ತು ಬಂಡವಾಳ ಚುನಾವಣೆ ಅನ್ನುವಂಥದ್ದು ಬಿಸ್ನೆಸ್ ಆಗಿಬಿಟ್ಟಿದೆ. ಇವತ್ತು ಬಂಡವಾಳನ ಹಾಕ್ತಾರೆ, ಮತ್ತೆ ಬಂಡವಾಳ ಅದನ್ನ ಲಾಭವನ್ನ ತಗೊಳ್ತಾರೆ. ಆ ರೀತಿಯಲ್ಲಿ ಆಗಬಾರ್ದು. ಇವತ್ತು ಚುನಾವಣೆ ಅನ್ನುವಂಥದ್ದು ಬಂಡವಾಳ ಅಥವಾ ವ್ಯಾಪಾರ ಅಲ್ಲ, ಅದು ಜನರನ್ನ ಪ್ರತಿನಿಧಿಸುವಂತ ಒಂದು ದೊಡ್ಡ ರೀತಿಯ ಮಹತ್ವವಾದಂಥ ಕಾರ್ಯ. ಆ ಕಾರ್ಯವನ್ನು ಮಾಡುವಂಥ ನಿಟ್ಟಿನಲ್ಲಿ ಜನ ಇವತ್ತು ಆಲೋಚನೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ಒದಗಿದೆ. ಯಾಕಂದ್ರೆ ಬೇರೆ ಬೇರೆ ವಿಚಾರ ಆಗಿರ್ಬೋದು. ಒಂದು ವೇಳೆ ನಮ್ಮ ಇಲ್ಲಿ ಜನರು ಕಳೆದ ಚುನಾವಣೆಯಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿದ್ದಾರೆ, ಇನ್ನೊಂದು ಅದ ನಂತರದಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಿದ್ದಾರೆ. ಈ ರೀತಿಯಲ್ಲಿ ಬದಲಾಗುವ ಸಂದರ್ಭದಲ್ಲಿ ಈ ಬಾರಿ ಅಂತೂ ನಮಗೆ ಪರ್ಯಾಯವಾದಂತ ವಿಚಾರ ಹೇಳಿದ್ದೇವೆ. ಯಾಕಂದ್ರೆ ನಾವು ಸ್ಥಳೀಯ ಚುನಾವಣೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ಅದರಲ್ಲಿ ಕೆಲವು ಅಂತರದಲ್ಲಿ ನಾವು ಸೋತಿರ್ಬೋದು, ಕೆಲವು ಚುನಾವಣೆಗಳಲ್ಲಿ ಕೆಲವು ಅಂತರದಲ್ಲಿ ಭಾರಿ ಅಂತರದಲ್ಲಿ ಸೋತಿದ್ರಿ, ಕೆಲವಷ್ಟು ಸಾಧ್ಯ ಆಗಲಿಲ್ಲ. ಕೆಲವು ಚುನಾವಣೆಯಲ್ಲಿ ಆ ರೀತಿ ಆಗಿರ್ಬೋದು. ಯಾಕಂದ್ರೆ MLA ಚುನಾವಣೆ ಆಗಿರ್ಬೋದು, ಗ್ರಾಮ ಪಂಚಾಯತ್ ಚುನಾವಣೆ ಈಗ ಕೂಡ ಸ್ಪರ್ಧೆಯನ್ನು ಮಾಡ್ತಿದ್ದೀವಿ. ಕಾಂಗ್ರೆಸ್ಗೆ ಬಿಜೆಪಿಗೆ ತಕ್ಕವಾದಂತ ಸ್ಪರ್ಧೆಯನ್ನು ಕೊಟ್ಟಿದ್ದೇವೆ. ಆ ರೀತಿಯಲ್ಲಿ ನಮ್ಮ ಜನಪ್ರತಿನಿಧಿಗಳು ಕೂಡ ಆಯ್ಕೆ ಆಗಿದ್ದಾರೆ. ಎಲ್ಲೂ ಕಡೆ ಇಲ್ಲದಂತ ಒಂದು ಹೊಸ ಪ್ರದೇಶದಲ್ಲಿ ಕೂಡ ನಾವು ಕೆಲವು ಪ್ರದೇಶದಲ್ಲಿ ಗೆಲ್ಲಿಕೆ ಸಾಧ್ಯ ಆಗಿದೆ. ಆ ನಿಟ್ಟಿನಲ್ಲಿ ಈ ಬಾರಿಯ ಚುನಾವಣೆಯನ್ನು ಒಂದು ದೊಡ್ಡ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರ ಬಲ ಏನಿದೆ ಆ ಬಲವನ್ನು ಹಾಕ್ತೇವೆ. ಹಣಬಲ ಮತ್ತು ತೋಳ್ಬಲದ ಮತ್ತು ಜಾತಿಯ ಬಲದ ಮತ್ತು ಧರ್ಮದ ಬಲವನ್ನ ನಾವು ಈ ಚುನಾವಣೆಯಲ್ಲಿ ಸೋಲಿಸಲಿಕ್ಕೆ ಜನತೆ ಮನವಿ ಮಾಡ್ಕೊಳ್ಬಹುದು ಹೊರತು ಜನರನ್ನು ಪೂರ್ತಿಯಾಗಿ ನಿಮಗೆ ಜಾಗೃತಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಜನರು ನಿಮ್ಮ ಮಾತನ್ನು ಕೇಳೋದಿಲ್ಲ. ಯಾಕಂದರೆ ಚುನಾವಣೆ ಎನ್ನುವುದು ಕಾರ್ಯತಂತ್ರ, ರಣತಂತ್ರಗಳ ಆಧಾರದಲ್ಲಿ ಇದೆ. ಸೊ ಕೊನೆಯ ಕ್ಷಣದಲ್ಲಿ ಯಾವ ರೀತಿ ನೀವು ವಿವಾದಗಳನ್ನು ಹುಟ್ಟಾಕ್ತೀರಿ ಅದರ ಆಧಾರದಲ್ಲಿ ಮತಗಳು ಇಲ್ಲಿ ಚಲಾವಣೆ ಆಗ್ತವೆ. ಇದನ್ನು ನೀವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ ಅಂತ ಹೇಳಿದ್ರೆ ನೀವು ಚುನಾವಣೆಯಲ್ಲಿ ನಿಮ್ಮ ರಣತಂತ್ರ ಏನು ಅನ್ನೋದನ್ನು ಸ್ಪಷ್ಟಪಡಿಸಬೇಕಾಗ್ತದೆ. ನೋಡಿ, ನಮ್ಮ ರಣತಂತ್ರಗಳು ಮುಖ್ಯವಾಗಿ ಜನರನ್ನ ಬಾಧಿಸುವಂತ ವಿಚಾರಗಳು. ಯಾಕಂದ್ರೆ ಈಗಾಗಲೇ ನಾವು ಬೇರೆ ಬೇರೆ ಕಣ್ಣೋಟವನ್ನು ಇಟ್ಕೊಂಡಿದ್ದೇವೆ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಣ, ಉದ್ಯೋಗ, ಆರೋಗ್ಯ ಮತ್ತು ಸೌಹಾರ್ದತೆಯ ವಿಚಾರಗಳನ್ನು ಎತ್ಕೊಂಡು ನಾವು ಈ ಚುನಾವಣೆ ಎದುರಿಸ್ತಿದ್ದೇವೆ. ಮುಖ್ಯವಾಗಿ ಇಲ್ಲಿ ಈಗಾಗಲೇ ಹೇಳಿದಾಗೆ ಸರ್ಕಾರಿ ಶಾಲೆಗಳ ದುಸ್ಥಿತಿ ಆಗಿರ್ಬೋದು, ಇಲ್ಲಿಯ ಆರೋಗ್ಯದ ದುಸ್ಥಿತಿ ಆಗಿರ್ಬೋದು, ಉದ್ಯೋಗದ ಪ್ರಶ್ನೆ, ಅದರ ಜೊತೆಗೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸೌಹಾರ್ದತೆಗೆ ಹೆಸರಿದೆ, ಇತಿಹಾಸ ಇದೆ. ವೀರರಾಣಿ ಹಬ್ಬಕ್ಕನ ಸೈನ್ಯದಲ್ಲೂ ಕೂಡ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಇದ್ದಾರೆ. ಅದರ ಜೊತೆಗೆ ಇವತ್ತು ಉರುಸ್ ನಡೆಯುವ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಇವತ್ತು ಮಂಗಳೂರಿನಲ್ಲಿ ನಡೆಯುವಂತಹ ಭೂತಕೋಲಗಳಲ್ಲಿ ಕೂಡ ಹಿಂದೂಗಳು ಕೂಡ ಭಾಗವಹಿಸ್ತಾರೆ, ಮುಸ್ಲಿಮರು ಕೂಡ ಭಾಗವಹಿಸ್ತಾರೆ. ಹಿಂದೂಗಳ ಜಾತ್ರೆಯಲ್ಲಿ ಮುಸ್ಲಿಮರು ವರೆಕಾಣಿಕೆ ಕೊಡುವಂತಾಗಿರ್ಬೋದು, ಅಥವಾ ಉರುಸಿನಲ್ಲಿ ನಮ್ಮ ಹಿಂದೂ ಧರ್ಮದವರು ಅದಕ್ಕೆ ಭಾಗವಹಿಸುವಂತಾಗಿರ್ಬೋದು. ಇನ್ನೊಂದು ವಿಚಾರ ಇರುವಂತದ್ದು, ನಮ್ಮ ಇಲ್ಲಿ ದಕ್ಷಿಣ ಕರಾವಳಿಯಲ್ಲಿ ಇವತ್ತು ಭೂತಾರಾಧನೆಗೆ ದೊಡ್ಡ ರೀತಿಯ ಹೆಸರಿದೆ. ಈ ಭೂತಾರಾಧನೆ ಆಚಾರ ನೀವು ಕಮ್ಯುನಿಸ್ಟರು ಈಗ ನೀವು ಭೂತಾರಾಧನೆ ಮಾತುಗಳನ್ನು ಆಡ್ಲಿಕ್ಕೆ ಹೊರಟಿದ್ರಿ. ನೀವು ಧರ್ಮ ಬೇಡ, ಜಾತಿ ಬೇಡ ಅಂತ ಮಾತಾಡುವವರು ಈಗ ಮತಗಳಿಗೆ ಬೇಕಾಗಿ ಭೂತಗಳ ಬಗ್ಗೆ ಮಾತಾಡುವಂತದ್ದು ಇಲ್ಲಿಯ ಒಂದು ಬಂಡಾಗಾರ ಆಚರಣೆ, ಅದು ಕಲೆ. ಅದನ್ನ ಯಾವತ್ತೂ ಕೂಡ ಈಗ ಧರ್ಮದ ಭಾಗವಾಗಿದ್ರು ಕೂಡ ಇದು ನಮ್ಮ ಕರಾವಳಿಯ ಭಾಗ. ನಾವು ಹಿಂದೆ ಭೂತಾರಾಧನೆ ಆಗಿರ್ಬೋದು, ದೈವಾರಾಧನೆಯಲ್ಲಿ ಕಮ್ಯುನಿಸ್ಟರ ಪಾತ್ರ ದೊಡ್ಡದಿದೆ. ಈಗಲೂ ಕೂಡ ಸ್ಥಳೀಯವಾಗಿ ನಮ್ಮ ಪಾತ್ರ ಈಗಲೂ ಕೂಡ ಇದೆ. ಮುಖ್ಯವಾಗಿ ಇಲ್ಲಿ ಜನರ ವಿಚಾರಕ್ಕೆ ಕೋಟಿ ಚೆನ್ನಯ್ಯರಾಗಿರ್ಬೋದು, ಬಂಡವಾಳಶಾಹಿಗಳ ಪರವಾಗಿ, ಭೂಮಾಲೀಕರ ಪರವಾಗಿ ಹೋರಾಟ ಮಾಡಿದಂತ ಒಂದು ಪೌರಾಣಿಕ ವ್ಯಕ್ತಿ. ಅದರ ಜೊತೆಗೆ ಕೊರಗಜ್ಜನ ಆಗಿರ್ಬೋದು, ಬೇರೆ ಬೇರೆ ದೈವಗಳು ಇಲ್ಲಿಯ ಇಂದಿನ ಒಂದು ಬಂಡವಾಳಶಾಹಿ ಏನಿದೆ ಅಥವಾ ಭೂಮಾಲೀಕರಾಗಿದ್ದಾರೆ ಅವರ ವಿರುದ್ಧವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿಗಳು, ಅವರು ಒಂದು ಕ್ರಾಂತಿಕಾರಿ ವ್ಯಕ್ತಿಗಳು. ಅದೇ ಕೆಲಸವನ್ನು ಅವರ ಆದರ್ಶವಾದಂಥ ಕೆಲಸವನ್ನು ನಾವೀಗ ಮಾಡ್ತಾ ಇದ್ದೇವೆ. ಆ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಆದ್ರೆ ಜನ ನಿಮಗೆ ಪೂರ್ತಿಯಾಗಿ ಒಪ್ತಾ ಇಲ್ಲ. ನೋಡಿ, ಒಂದು ಕಾಲದಲ್ಲಿ ಅದು ಜನರಿಗೆ ತಲುಪಿಸುವಂತ ಕೆಲಸ ಒಂದು ತಡೆ ಬೀಳ್ಬೋದು. ಆದ್ರೆ ಅದು ಅವರಿಗೇನೆ ಗೆಲುವು ಅಂತಲ್ಲ. ಗೆಲುವು ನಮಗೂ ಕೂಡ ಗೆಲುವಿದೆ, ನಾವು ಕೂಡ ಗೆಲುವನ್ನು ಸಾಧಿಸ್ತೇವೆ. ಜನಗಳಿಗೆ ಒಂದು ಅಕ್ರಮದ ಅಥವಾ ಈ ಹಣಬಲದ ತೋಲ್ಬಲದ ಎಲ್ಲೇ ಮೀರಿದಾಗ ಅದಕ್ಕೆ ತಡೆಯನ್ನು ಬೀರುತ್ತೆ. ಜನ ಅಂತೂ ಬದಲಾಗ್ತಾರೆ. ಓಕೆ, ಬದಲಾವಣೆ ಅಂದರೆ ಯಾವುದು, ಉಳ್ಳಾಳ ಜನತೆ ಯಾವ ರೀತಿ ಬದಲಾವಣೆಯನ್ನು ಮಾಡಬೇಕು, ಮತ್ತು ನಿಮ್ಮನ್ನು ಆಯ್ಕೆ ಮಾಡೋದ್ರಿಂದ ಜನರಿಗೇನು ಲಾಭ ಮತ್ತು ಜನರು ನಿಮಗೆ ಯಾಕೆ ಮತ ಕೊಡಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡಲಿಕ್ಕಿದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ.
ವೀಕ್ಷಕರೇ, ಕದನ ಕುತೂಹಲದಲ್ಲಿ ನಾವು ಮತ್ತೆ ಸ್ವಾಗತ. ನಾವು ನಿತಿನ್ ಕುತ್ತಾರ್ ಜೊತೆಯಲ್ಲಿ ಮಾತಾಡ್ತಿದ್ದೇವೆ. ನಿತಿನ್ ಕುತ್ತಾರ್ ಅವರು ಮಂಗಳೂರು ವಿಧಾನಸಭಾ ಕ್ಷೇತ್ರದ CPIM ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುವ ಸಿದ್ಧತೆಯಲ್ಲಿದ್ದಾರೆ. ಸೊ ಇಲ್ಲಿ ನೀವು ಚುನಾವಣೆಗೆ ಇಳಿತಾ ಇದ್ದೀವಿ, ಕಣಕ್ಕೆ ಇಳಿತಿದ್ದೀವಿ, ನನಗೆ ಮತ ಕೊಡಬೇಕು ಅಂತ ಜನರಲ್ಲಿ ಕೇಳ್ತಿದ್ದಾರೆ. ಯಾಕೆ ನಿಮಗೆ ಮತ ಕೊಡಬೇಕು ಅಂತ? ಇನ್ನು ಅಂದರೆ ನೀವು ದುಡಿಲಿಕ್ಕೆ ಆರಂಭಿಸಿ 3-3.5 ತಿಂಗಳು ಸ್ಟಾರ್ಟ್ ಆಗಲಿಲ್ಲ ಅಂತ ಹೇಳ್ಬೋದು. ನಾನು ಆರಂಭದಲ್ಲಿ ಹೇಳಿದೆ ಹಾಲುಗಲ್ಲದ ಹುಡುಗ ಅಂತ. ಸೊ ಅಂಥ ಸಂದರ್ಭದಲ್ಲಿ ಈ ಹುಡುಗನಿಗೆ ನಾವು ಯಾಕೆ ಮತ ಕೊಡಬೇಕು ಅಂತ ಜನರಲ್ಲಿ ಸಹಜವಾಗಿ ಅನ್ನಿಸ್ತದೆ. ಯಾಕೆ ಕೊಡಬೇಕು ನಿಮಗೆ ಮತ? ನೋಡಿ, ನಾನು ಕಾರ್ಮಿಕ ಚಳವಳಿಯಿಂದ ನಾನು ಪ್ರಾಥಮಿಕ ಶಿಕ್ಷಣದಲ್ಲೇ ಹೋರಾಟ ಮಾಡಿದವ. ನಮ್ಮ ಕುಟುಂಬವೂ ಕೂಡ ಕಾರ್ಮಿಕರ ಚಳವಳಿಯ ಪರವಾಗಿ ಭೂ ಸುಧಾರಣೆಯ ಭಾಗವಾಗಿ ಹೋರಾಟ ಮಾಡಿದಂಥ ಮತ್ತು ಒಂದು ನಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ಪ್ರತಿನಿಧಿಸುವಂಥ ನಾನು ಕುಟುಂಬದಿಂದ ಬಂದಿರುವಂಥದ್ದು. ಮತ್ತು ಪ್ರಾರಂಭದಲ್ಲಿ ನಾನು ಪ್ರಾಥಮಿಕ ಶಿಕ್ಷಣದ ಸಂದರ್ಭದಲ್ಲಿ ನನ್ನ ತಾಯಿ ಜೊತೆಗೆ ಬೀಡಿ ಕಾರ್ಮಿಕರ ಹೋರಾಟದಲ್ಲಿ ಭಾಗವಹಿಸಿದ್ದೇನೆ. ರೈತ ಚಳವಳಿ ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ದೇನೆ. ಅದರ ಜೊತೆಗೇ ವಿದ್ಯಾರ್ಥಿ ಸಂಘಟನೆಯಲ್ಲಿ ನಾನು SF ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಅನೇಕ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ದೊಡ್ಡ ರೀತಿಯಲ್ಲಿ ಹೋರಾಟ, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹೋರಾಟ ಮಾಡಿದ್ದೇನೆ. ಅದು ಕಾವ್ಯ ಪೂಜಾರಿಯ ಹೋರಾಟ, ಕಾವ್ಯ ಪೂಜಾರಿ ಅಸಹಜ ಸಾವಿನ ಬಗ್ಗೆ ಹೋರಾಟ ಆಗಿರ್ಬೋದು, ಸೌಜನ್ಯ ಕುಲಪಕರಣ ಆಗಿರ್ಬೋದು, ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಹೋರಾಟ. ಯಾಕಂದರೆ 12,000 ಸರ್ಕಾರಿ ಶಾಲೆಯನ್ನು BJP ಸರ್ಕಾರ ಮುಚ್ಚುವಂಥ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಹೋರಾಟ ಮಾಡಿ ಕನ್ನಡ ರಾಜ್ಯೋತ್ಸವದದ್ದು CT ರವಿ ಭಾಷಣಕ್ಕೆ ಗೆರವು ಹಾಕಿದ ಸಂದರ್ಭದಲ್ಲಿ ಆ ಸರ್ಕಾರ ಅದನ್ನು ಮಣಿದು ಸರ್ಕಾರಿ ಶಾಲೆಯನ್ನು ಉಳಿಸುವಂಥ ಒಂದು ಭರವಸೆಯನ್ನು ಕೊಟ್ಟಿತು. 12,000 ಸರ್ಕಾರ ಶಾಲೆಗಳು ಈಗಲೂ ಕೂಡ ನಡೀತಾ ಇದೆ. ಆ ನಂತರದಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಶಿಕ್ಷಕರನ್ನು ವರ್ಗಾವಣೆ ಮಾಡೋ ಸಂದರ್ಭದಲ್ಲಿ ಕೂಡ ಹೋರಾಟ ಮಾಡಿದ್ದೇವೆ. ವಿದ್ಯಾರ್ಥಿಗಳು ಗಾಂಜಾ ಮಾಫಿಯಾಕ್ಕೆ ಬೆಳೆದ ಸಂದರ್ಭದಲ್ಲಿ ಕೂಡ ಹೋರಾಟ ಮಾಡಿದ್ದೇವೆ. ಆ ಭಾಗವಾಗಿ ಅನೇಕ ರೀತಿಯ ಅನುಭವಗಳಿದೆ. ನಮ್ಮ ವಿದ್ಯಾರ್ಥಿ ಚಳವಳಿ ಭಾಗವಹಿಸಿದಂತ ಸಂದರ್ಭದಲ್ಲಿ ಯಾಕಂದ್ರೆ ನನಗೆ ಅನುಭವ ಇದೆ. ಮತ್ತೆ ಕಾರ್ಮಿಕ ಚಟುವಟಿಕೆ ಕೂಡ ಇವತ್ತು ರೈತರಿಗೆ ನಿವೇಶನ ಸಿಗ್ಬೇಕಂತೇಳಿ ಇವತ್ತೇನು ಕಾಂಗ್ರೆಸ್ನವರು ಅಲ್ಲಿ ಹಕ್ಕುಪತ್ರ ವಿತರಣೆ ಮಾಡ್ತಾ ಇದ್ದಾರೆ. ಆ ಹಕ್ಕುಪತ್ರ ದೊರೆಯಲಿಕ್ಕೆ ಕಾರಣ ಇವತ್ತು CPMನ ಹೋರಾಟ. ಆ CPMನ ರೈತ ಸಂಘಟನೆ KPRS ಅಂದ್ರೆ ಕಾಂಗ್ರೆಸ್ನವರು ಏನು ಹಕ್ಕುಪತ್ರ ಕೊಡ್ತಾರೆ, ಯಾಕಂದ್ರೆ ನಾವು ಸರ್ಕಾರವನ್ನ ಪ್ರೆಷರೈಸ್ ಮಾಡಿ ಜೈಲು ಬರೋ ಕಾರ್ಯವನ್ನು ಮಾಡಿದ್ವಿ. 2 ದಿನ ನಾನು ಕೂಡ ಜೈಲಲ್ಲಿದ್ದೆ. ರೈತರಿಗೆ ನಿವೇಶನ ಸಿಗಬೇಕು, ಹಕ್ಕುಪತ್ರ ಸಿಗ್ಬೇಕಂತೇಳಿ ಹೋರಾಟ ಮಾಡಿದವಾಗಿ ನಾವು ಪ್ರತಿಭಟನೆಯನ್ನು ಮಾಡಿದಾಗ ನಮ್ಮನ್ನು 2 ದಿನ ಜೈಲಲ್ಲಿ ಇಟ್ಟರು. ಆ ಜೈಲಿನಲ್ಲಿಟ್ಟರ ಭಾಗವಾಗಿ ಅದರ ದೊಡ್ಡ ರೀತಿಯಲ್ಲಿ ಒಂದು ಪ್ರತಿಭಟನೆ ವ್ಯಕ್ತವಾಗಿ ಸರ್ಕಾರ ಹಕ್ಕುಪತ್ರ ಕೊಡ್ತೇವೆ ಅಂತೇಳಿ ಒಂದು ಯೋಜನೆ ರೂಪಿಸಿ ಮಾಡಿರುವಂಥದ್ದು. ಇವತ್ತೇನು ಇದು UT ಖಾದರ್ ಅವರ ಪ್ರಭಾವದಿಂದ ಕೊಡ್ತಾ ಇರೋದಲ್ಲ. ಇವತ್ತು CPM ನೇತೃತ್ವದಲ್ಲಿ ಜನರು ಹೋರಾಟ ಮಾಡಿದ ಭಾಗವಾಗಿ ಇವತ್ತು ಸಿಕ್ಕಿರುವಂಥದ್ದು. ಹಾಗಾಗಿ ಈ ಹೋರಾಟದ ಹಿನ್ನೆಲೆ ನನಗೂ ಕೂಡ ನಾನು ಹೋರಾಟದ ಹಿನ್ನೆಲೆಯಿಂದ ಬಂದವ ಮತ್ತು ಈಗಾಗಲೇ ಕಾರ್ಮಿಕ ಚಳವಳಿಯ ಭಾಗವಾಗಿ ಹೋರಾಟ ಮಾಡಿದ್ದೇವೆ. ಬೀಡಿ ಕಾರ್ಮಿಕರ ಪಿಕೆಟಿಂಗ್ಗಳು ಕೂಡ ನಾನು ಹೋರಾಟವನ್ನು ಮಾಡಿದ್ದೇವೆ. ಕಟ್ಟಡ ಕಾರ್ಮಿಕರ ವಿಚಾರಕ್ಕೆ ಸಂಬಂಧಪಟ್ಟವು ಕೂಡ ನಾನು ಹೋರಾಟ ಮಾಡಿದ್ದೇವೆ. ಹಾಗಾಗಿ ಒಂದು ಹೋರಾಟದ ಹಿನ್ನೆಲೆಯಿಂದ ಬಂದಂತ ಮತ್ತು ಜನರಲ್ಲಿ ಬೆರೆತು ವಿಚಾರಗಳು ಗೊತ್ತಿರೋದ್ರಿಂದ ಈ ಚುನಾವಣೆಯಲ್ಲಿ ನಾವು ಜನರ ವಿಚಾರವನ್ನೇ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಕನಸಿರುವಂಥದ್ದು ನೋಡಿ, ನಮ್ಮ ಕರಾವಳಿಯಲ್ಲಿ ಪ್ರವಾಸೋದ್ಯಮವನ್ನು ಬೆಳೆಸ್ಬೋದು. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಮುದ್ರ, ಅದರಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಟ್ಟರೆ, ಸರಿಯಾದಂಥ ಯೋಜನೆ ರೂಪಣೆ ಮಾಡಿದರೆ ಅಲ್ಲಿಯೂ ಕೂಡ ಉದ್ಯೋಗಗಳು ಸೃಷ್ಟಿಯಾಗುತ್ತೆ, ನಮ್ಮ ಜಿಲ್ಲೆಯೂ ಕೂಡ ಅಭಿವೃದ್ಧಿ ಹೊಂದುತ್ತೆ. ಅದರ ಜೊತೆಗೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟು ಇಲ್ಲಿಯ ಮಂಗಳೂರಿಗೆ ಕೇರಳದಿಂದ ಆಗಿರ್ಬೋದು, ಬೇರೆ ಬೇರೆ ರಾಜ್ಯದಿಂದ ಉಳ್ಳಲಕ್ಕೆ ಹಾಸ್ಪಿಟಲ್ಗೆ ಆಗಿರ್ಬೋದು ಉದ್ಯೋಗಕ್ಕೆ ಬರ್ತಾರೆ. ಅಲ್ಲಿ ಇವತ್ತು ಸರಿಯಾದಂಥ ರೈಲ್ವೆ ನಿಲ್ದಾಣ ಇಲ್ಲ. ನಮ್ಮ ರೈಲ್ವೆ ನಿಲ್ದಾಣ ಅಸ್ತಿತ್ವವನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಇದೆ. ಉಳ್ಳಾಲದ ಒಂದು ಅಸ್ತಿತ್ವವನ್ನು ಕಳೆದುಕೊಳ್ಳುವಂಥ ಸ್ಥಿತಿಯಲ್ಲಿ, ಯಾಕಂದರೆ ಇವತ್ತು ಉಳ್ಳಾಲಕ್ಕೆ ವೀರರಾಣಿ ಹಬ್ಬಕ್ಕರ ಒಂದು ದೊಡ್ಡ ಹಿರಿಮೆ ಇದೆ, ಇತಿಹಾಸ ಇದೆ. ಆ ಇತಿಹಾಸವನ್ನು ಮತ್ತು ಮರುಕಳಿಸುವಂಥ ಕೆಲಸ ನಾವು CPM ಮಾಡ್ತಾ ಇದೆ. ಒಂದು ಹಬ್ಬಕ್ಕರಾಣಿಯ ಆದರ್ಶವನ್ನು ಮೈಗೂಡಿಸಿಕೊಂಡು ಈ ಚುನಾವಣೆಯಲ್ಲಿ ಕೂಡ ನಾವು ವಿಚಾರನ ಎತ್ಕೊಂಡಿದ್ದೇವೆ. ಆ ಹಬ್ಬಕ್ಕರಾಣಿ ಏನು ತ್ಯಾಗ ಬಲಿದಾನ ಮಾಡಿದ್ದೇವೆ ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸಗಳು ಮತ್ತು ಆ ನಿಟ್ಟಿನಲ್ಲಿ ಈ ಚುನಾವಣೆಯಲ್ಲಿ ನಮ್ಮ ವಿಚಾರಗಳನ್ನು, ಜನರ ಪರವಾದಂಥ ಯೋಜನೆಗಳನ್ನು, ಅಭಿವೃದ್ಧಿ ಪರವಾದಂಥ ಯೋಜನೆಗಳನ್ನ ನಾವು ಈ ಜನಪ್ರತಿನಿಧಿಗೆ ಆಯ್ಕೆ ಮಾಡಿದರೆ ನಾವು ಆ ಯೋಜನೆಗಳನ್ನು ರೂಪಿಸ್ತೇವೆ. ಮತ್ತು ಕಾರ್ಮಿಕರ ಕಾನೂನಿಗೆ ಸಂಬಂಧಪಟ್ಟು, ವಿದ್ಯಾರ್ಥಿಗಳಿಗೆ ಬೇಕಾದಂಥ ಕಾನೂನಿಗೆ ಸಂಬಂಧಪಟ್ಟು, ಯೋಜನೆಗೆ ಬೇಕಾದಂಥ ಕಾನೂನಿಗೆ ಸಂಬಂಧಪಟ್ಟು ವಿಧಾನಸಭೆಯಲ್ಲಿ ದೊಡ್ಡ ದನಿಯಲ್ಲಿ ಹೋರಾಟ ಮಾಡುವಂಥ ಕೆಲಸ ಈ ಚುನಾವಣೆ ನಂತರದಲ್ಲಿ ನಾವು ಮಾಡ್ತೇವೆ. ಆ ನಿಟ್ಟಿನಲ್ಲಿ ಜನರು ಈ ಬಾರಿ ಒಂದು CPMಗೆ ಮತ ಕೊಡುವಂಥ ಕೆಲಸನ ಮಾಡ್ತಾರೆ. ಖಂಡಿತವಾಗ್ಲೂ ಈ ಚುನಾವಣೆಯಲ್ಲಿ ಗೆಲ್ಲುವಂಥ ವಿಶ್ವಾಸ ನಮಗಿದೆ. ಜನರು ಕೂಡ ಬೆಂಬಲವನ್ನು ಕೊಡ್ತಾರೆ ಅನ್ನೋಂಥ ಆತ್ಮವಿಶ್ವಾಸದಿಂದ ಈ ಚುನಾವಣೆಯಲ್ಲಿ ನಾವು ಸ್ಪರ್ಧೆಯನ್ನು ಮಾಡ್ತಾ ಇದ್ದೇವೆ. ಓಕೆ, ನಿತಿನ್ ಅವರೇ, ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ರಿ, ಸಾಕಷ್ಟು ಮಾಹಿತಿಯನ್ನು ಕೂಡ ನೀಡಿದ್ರಿ. ಸೊ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕಾಗಿ ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ.
ಸೊ ಇಲ್ಲಿಗೆ ಕದನ ಕುತೂಹಲ ಇಂದಿನ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ 4 ನ್ಯೂಸ್.